ಕೋಟೇಶ್ವರದ ಕೋಟಿಲಿಂಗೇಶ್ವರ ದೇವಳದ ರಥೋತ್ಸವ ಕೋಡಿ ಪರ್ಬ ಪಂಡ್ ಬಾರಿ ಮಲ್ಲ ರಥೋತ್ಸವ ಆದಿತ್ತು. ಅವು ಪ್ರತಿ ವರ್ಷ ನವಂಬರ್ ಡಿಸೆಂಬರ್ ತಿಂಗಳದು ಬರ್ಪಿನ ವೃಶ್ಚಿಕ ಮಾಸೋಡು ಬರ್ಪುಂಡು ಹುಣ್ಣಿಮೆಯ ದಿನ. ಈ ವರ್ಷದ ಕೋಡಿ ಪರ್ಬ ಡಿಸೆಂಬರ್ 12 ತಾರೀಕಂದು ನಡಪರೆ ಉಂಡು. ಈ ರಥೋತ್ಸವ ಹೊಸತಾದ ಮದ್ಮೆ ಆತಿನ ಮದುಮಕ್ಕಳಿಗೆ ತೀರ್ಥ ಸ್ನಾನ ಮಲ್ಪನ ಬಕ ಕರ್ಬುದ ಕೊಡಿ ಕಣತಪೋಪಿನ ಸಂಪ್ರದಾಯ ಉಂಡು. ಅವು ಇಲ್ಲಾಗ ಕಣತಪೋಂಡ ಅಕಲ್ನ ಸಂತಾನ ವೃದ್ಧಿ ಆಪುಂಡು ಬಂದು ಖ್ಯಾತಿ ಆತುಂಡು. ಅಂಚನೆ ಕೋಟೇಶ್ವರ ದೇವಸ್ಥಾನ ತುಳುನಾಡ್ದ ಸಪ್ತ ಮೋಕ್ಷಪ್ರದ ಕ್ಷೇತ್ರಗಳಲ್ಲಿ ಒಂಜಾತಿರು. ತುಳುನಾಡ್ದ ರಾಜಧಾನಿ ಬಾರ್ಕೂರು ಬಕ ಕೋಟೇಶ್ವರ ಐಕ್ ಭಾರಿ ಸಂಬಂಧ ಉಂಡು. ತುಳು ಪಾಡ್ದನ ಪಂಪುನಾಗ ಸುಳ್ಯ ಚೆನ್ನಕೇಶವ ದೇವರನ್ನ ಪುದರೊಡು ಒರಿಯಗೆ ಚೆನ್ನ ಪಣ್ದು, ಕೋಟಿಲಿಂಗೇಶ್ವರ ದೇವರ ನೆನಪುಡು ಒರಿಯಗೆ ಕೋಟಿ ಪಣ್ದು ಪುದರ್ ದೀತಿನ ದಾಖಲೆ ಉಂಡು. ಅಂಚೆ ಈ ಕೋಟೇಶ್ವರ ಭಾರಿ ಮಲ್ಲ ಪರ್ಬಾದ್ ಸುಮಾರು 1.5 ಲಕ್ಷ ಜನ ಈ ಜಾತ್ರೆಯೋಡು ಸೇರುವರು. ದುಂಬು ಮುಲ್ಪು ದೇವಸ್ಥಾನದ ಜೀರ್ಣೋದ್ಧಾರ ಅವರೇ ಉಂಡು. ಐಕ್ ಸುಮಾರು 3.5 ಕೋಟಿ ರೂಪಾಯಿ ಬೋಡಾಪುಂಡು. ಅಂಚಾದ ಪ್ರತಿ ಓರ್ವ ಭಕ್ತರು ಯಾನ್ ಪನ್ಪುನ ಒಂಜೆ ಮಾತಿರಲ್ಲ ಈ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗೂ ಕೈ ಜೋಡಿಸೋದು ಪೂರ್ಣ ಪ್ರಮಾಣದ ಸಹಕಾರ ಕೊರೋಡ್ದು ಆ ಎಲ್ಲ ಜೀರ್ಣೋದ್ಧಾರ ಕೆಲಸಗಳನ್ನು ಯಶಸ್ವಿ ಮಲ್ಪರೆ ಎಂಕ್ಲಿಗೆ ಸಹಾಯ ಮಲ್ಪಡು ಬಂದು ಅನ್ನೋ ಪ್ರಾರ್ಥನೆ. ಕುಂಭಕಾಶಿ ಧ್ವಜೇಶ್ವರ ಅಂದರೆ ಕೋಟೇಶ್ವರ. ಗೌಡ ಗೋಕರ್ಣ ಮೂಕಾಂಬ ಸಪ್ತೈತೆ ಮೋಕ್ಷ ನಾಯಕ ಅಂತ ಹೇಳಿದೆ ಪುರಾಣದಲ್ಲಿ ಇರ್ತಕ್ಕಂಥ. ಇಲ್ಲಿ ಈ ದಕ್ಷಿಣದಲ್ಲಿ ಸಪ್ತ ಕ್ಷೇತ್ರ ಅಂತ, ಆ ಸಪ್ತ ಕ್ಷೇತ್ರದಲ್ಲಿ ಇದು ಒಂದು ಕ್ಷೇತ್ರ. ಕುಂಭಕಾಶಿ ಅಂದರೆ ಮೇಲೆ ಅಣೆಗುಡ್ಡ ದೇವಸ್ಥಾನ ಅಲ್ಲ, ಕೆಳಗೆ ಕುಂಭಕಾಶಿ ದೇವಸ್ಥಾನ. ಅಣೆಗುಡ್ಡಕ್ಕೆ ವಿನಾಯಕ ದೇವಸ್ಥಾನ, ಕೆಳಗೆ ಹರಿಹರ ಈಶ್ವರ ದೇವಸ್ಥಾನ ಇದೆ, ಮಹಾಲಿಂಗೇಶ್ವರ. ಸುಬ್ರಹ್ಮಣ್ಯ, ಕುಕ್ಕೆ ಸುಬ್ರಹ್ಮಣ್ಯ. ಅಜಿತ ಪೀಠ ಅಂದರೆ ಅಲ್ಲಿ ಉಡುಪಿ ಅನಂತೇಶ್ವರ, ಗೋಕರ್ಣ ಮಹಾಬಲೇಶ್ವರ, ಶಂಕರನಾರಾಯಣದಲ್ಲಿ ಮುಖಾಮುಖ ಕೊಲ್ಲೂರು. ಇದಿಷ್ಟು ಕ್ಷೇತ್ರ ಸಪ್ತ ಕ್ಷೇತ್ರಗಳು ಸೇರಿದೆ. ಈ ಸಪ್ತ ಕ್ಷೇತ್ರದಿಂದ ಯಾರು ಸಂದರ್ಶನ ಮಾಡ್ತಾರೋ ಅವರಿಗೆ ಮೋಕ್ಷ ಸಿಗುತ್ತೆ ಅಂತೇಳಿ ಇರ್ತಕ್ಕಂಥ ಪರಮಾತ್ಮನಿರ್ತಕ್ಕಂಥ ಎಲ್ಲ ಇಚ್ಛೆಯನ್ನು ಆ ದೇವರು ನಡೆಸ್ತಾನೆ ಅಂತ ಹೇಳ್ತಕ್ಕಂಥ. ಈಶ್ವರ ದೇವಸ್ಥಾನ ಪರಶುರಾಮ ಸೃಷ್ಟಿಯ ಸಪ್ತ ಮೋಕ್ಷಪ್ರದ ಕ್ಷೇತ್ರಗಳಲ್ಲಿ ಒಂದಾಗಿ ಭಾಳಷ್ಟು ಕೀರ್ತಿ ಪಡೆದಿದೆ. ಸುಮಾರು 1200 ವರ್ಷಗಳ ಇತಿಹಾಸವಿರುವಂಥ ಈ ದೇವಸ್ಥಾನದ ರಥೋತ್ಸವ ನವಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಬರುವಂಥ ವೃಶ್ಚಿಕ ಮಾಸದ ಹುಣ್ಣಿಮೆಯ ದಿನ ನೆರವೇರ್ತದೆ. ಈ ವರ್ಷ ಈ ಕೊಡಿ ಹಬ್ಬ, ಕೋಟೇಶ್ವರ ರಥೋತ್ಸವ ಕೊಡಿ ಹಬ್ಬ ಅಂತಲೇ ಖ್ಯಾತಿ ಪಡೆದಿದೆ. ಈ ವರ್ಷ ಈ ಹಬ್ಬ ಡಿಸೆಂಬರ್ 12ನೇ ತಾರೀಕಿನ ದಿನ ನೆರವೇರಲಿಕ್ಕಿದೆ. ಈ ಹಬ್ಬದ ವೈಶಿಷ್ಟ್ಯ ಅಂತ ಹೇಳಿದರೆ, ಇಲ್ಲಿ ಈ ಕ್ಷೇತ್ರದಲ್ಲಿ ಹೊಸತಾಗಿ ಮದುವೆಯಾಗಿರುವಂಥ ಮದುಮಕ್ಕಳು ಈ ಕೋಟಿ ತೀರ್ಥ ಸರೋವರದಲ್ಲಿ ತೀರ್ಥ ಸ್ನಾನವನ್ನು ಮಾಡಿ ಆಮೇಲೆ ಒಂದು ಕಬ್ಬಿನ ಕೊಡಿಯನ್ನು ಮನೆಗೆ ಕೊಂಡೊಯ್ಯುವಂಥ ಒಂದು ಸಂಪ್ರದಾಯ ಇದೆ. ಈ ಒಂದು ಆಚರಣೆಯನ್ನು ಮಾಡಿದರೆ ಆ ಮನೆಯಲ್ಲಿ ಆ ನವ ದಂಪತಿಗಳಿಗೆ ಸಂತಾನ ವೃದ್ಧಿಯಾಗುತ್ತೆ ಎನ್ನುವಂಥ ಒಂದು ಬಲವಾದಂಥ ನಂಬಿಕೆ ಇದೆ. ಈ ಎಲ್ಲ ದೃಷ್ಟಿಯಿಂದ ಈ ಒಂದು ರಥೋತ್ಸವ ಬಹಳಷ್ಟು ಖ್ಯಾತಿಯನ್ನು ಪಡೆದಿದೆ. ಅದು ಅಲ್ಲದೆ ತುಳುನಾಡಿಗೂ ಹಾಗೂ ಈ ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೂ ಭಾಳ ನಿಕಟವಾದಂಥ ಸಂಬಂಧ ಇದೆ. ತುಳುವಿನ ಪಾಡ್ದನಗಳನ್ನು ಅಧ್ಯಯನ ಮಾಡಿದರೆ ಅದರಲ್ಲಿ ಆ ಪಾಡ್ದನದಲ್ಲಿ ಒಂದು ವಿಷಯ ಬರುತ್ತೆ. ಸುಳ್ಯದ ಚೆನ್ನಕೇಶವ ದೇವರ ಹೆಸರಿನಲ್ಲಿ ಒಬ್ಬನಿಗೆ ಚೆನ್ನಯ್ಯ ಅಂತಲೂ, ಇನ್ನೊಬ್ಬನಿಗೆ ಕೋಟಿಲಿಂಗೇಶ್ವರ ದೇವರ ನೆನಪಿನಲ್ಲಿ ಕೋಟಿ ಅಂತ ಹೆಸರಿಟ್ಟದ್ದನ್ನು ಪಾಡ್ದನದಲ್ಲಿ ನಾವು ಕಾಣ್ತಾ ಇದ್ದೇವೆ. ತುಳುನಾಡಿನ ರಾಜಧಾನಿಯಾದಂಥ ಬಾರ್ಕೂರಿನ ಹಾಗೂ ಕೋಟೇಶ್ವರದ ಸಂಬಂಧ ಬಹಳಷ್ಟು ನಿಕಟವಾಗಿರುವ ಬಗ್ಗೆ ಅನೇಕ ಶಾಸನಗಳ ಅಧ್ಯಯನದಲ್ಲೂ ಕೂಡ ತಿಳಿದು ಬರ್ತಾ ಇದೆ. ಈ ಮಹತೋಬಾರ್ ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ 1200 ವರ್ಷಗಳ ಇತಿಹಾಸ ಇದೆ. ಇದೀಗ ಪೂರ್ಣ ಪ್ರಮಾಣದಲ್ಲಿ ಜೀರ್ಣೋದ್ಧಾರಕ್ಕೆ ಸಜ್ಜಾಗ್ತಾ ಇದೆ. ಈ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳಿಗೆ ಪ್ರತಿಯೊಬ್ಬ ಭಕ್ತರು ಕೂಡ ಕೈ ಜೋಡಿಸಿ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡಬೇಕಾಗಿ ದೇವಸ್ಥಾನದ ಆಡಳಿತ ಮಂಡಳಿಯ ಪರವಾಗಿ ನಾನು ಎಲ್ಲರಲ್ಲಿಯೂ ವಿನಂತಿಸಿಕೊಳ್ತಾ ಇದ್ದೇನೆ.